ಭಾರತದಲ್ಲಿ ವರ್ಷವೊಂದನ್ನು ಬೇರೆ ಬೇರೆ ಹೆಸರಿನಲ್ಲಿ ವಿಭಾಗಿಸಿರುವುದನ್ನು ನಾವು ಕಾಣಬಹುದು. ತುಳುವರಿಗೆ ಪಗ್ಗು, ಬೇಸ, ಕಾರ್ತೆಲ್, ಆಟಿ, ಸೋಣ, ನಿರ್ನಾಲ್, ಬೋಂತೆಲ್, ಜಾರ್ದೆ, ಪೆರಾರ್ದೆ, ಪೊನ್ನಿ, ಮಾಯಿ, ಸುಗ್ಗಿ ಎಂಬಂತೆ 12 ತಿಂಗಳು. ಬಿಸು ಹಬ್ಬದ ನಂತರ ಪಗ್ಗುವಿನಿಂದ ಬರುವ 2ನೇ ತಿಂಗಳಾದ ಬೇಸದ 10ನೇ ದಿನವೇ ಪತ್ತನಾಜೆ. ವೃಷಭ ಮಾಸದ 10ನೇ ದಿನವಾದ ಇದನ್ನು ಹತ್ತನಾವಧಿ ಎಂಬುದಾಗಿಯೂ ಕರೆಯುತ್ತಾರೆ. ಸಾಮಾನ್ಯವಾಗಿ ಮೇ ತಿಂಗಳ 24 ಅಥವಾ 25ನೇ ತಾರೀಕಿನಂದು ಆಚರಿಸಲಾಗುವ ಈ ಪತ್ತನಾಜೆ ತುಳುವರ ಸರ್ವ ಉತ್ಸವಾಂತ್ಯ ದಿನ. ಹೌದು, ತುಳುನಾಡಿನಲ್ಲಿ 6 ತಿಂಗಳು ಮಳೆಗಾಲ ಮತ್ತು 6 ತಿಂಗಳು ಬೇಸಿಗೆ ಕಾಲ. ಈಗ ಇದರಲ್ಲಿ ವ್ಯತ್ಯಾಸ ಆಗಿರಬಹುದು. ಆದರೆ ತುಳುವ ನೆಲದಲ್ಲಿ ಮಳೆಗಾಲ ಬಂದೊಡನೆ ಎಡೆಬಿಡದೆ ಮಳೆ ಸುರಿಯಲಾರಂಭಿಸುತ್ತದೆ. ಗಾಳಿ, ಮಿಂಚು, ಸಿಡಿಲು ಅಬ್ಬರಿಸುತ್ತದೆ. ಹಾಗಾಗಿಯೇ ಮಳೆಗಾಲದಲ್ಲಿ ಈ ತುಳುನಾಡಿನಲ್ಲಿ ಯಾವ ಬಗೆಯ ಸಂಭ್ರಮಾಚರಣೆ ಸಾಧ್ಯವೇ ಇಲ್ಲ. ಅಲ್ಲದೆ ಅದು ಕೃಷಿ ಗರಿಗೆದರಬೇಕಾದ ಪ್ರಶಸ್ತ ಸಮಯ. ಜನರು ಆ ಅವಧಿಯಲ್ಲಿ ವಿಶೇಷ ಆಸಕ್ತಿ ವಹಿಸಿ ಬೇಸಾಯ ಮಾಡಿದರೆ ಮಾತ್ರ ವರ್ಷಪೂರ್ತಿ ಸುಭಿಕ್ಷೆಯ ದಿನಗಳನ್ನು ನೋಡಬಹುದು. ಆದ್ದರಿಂದಲೇ ಉತ್ಸವಾದಿಗಳಲ್ಲಿ ತಲ್ಲೀನರಾಗಿರುವ ಜನತೆಯನ್ನು ಕೃಷಿ ಚಟುವಟಿಕೆಯತ್ತ ಆಕರ್ಷಿಸಲು ತುಳುವರು ಈ ಸ್ವಯಂ ನಿರ್ಬಂಧವನ್ನು ಹಾಕಿಕೊಂಡರು. ಅಂದು ಸಡಗರವೆಲ್ಲವೂ ಮುಕ್ತಾಯದ ಮುಹೂರ್ತವನ್ನು ಪಡೆಯುತ್ತದೆ ಎಂಬುದು ವಿಶೇಷ. ತುಳುವರ ಪರಂಪರೆಯ ಪ್ರಕಾರ ಪತ್ತನಾಜೆ ದಿನದೊಳಗೆ ಎಲ್ಲ ವಾರ್ಷಿಕ ಆವರ್ತನ ಆಚರಣೆಯ ಆರಾಧನೆಗಳು ಮುಗಿಯಬೇಕು. ಆನಂತರ ನೇಮ, ಕೋಲ, ಅಗೆಲು, ತಂಬಿಲ, ಯಕ್ಷಗಾನ ಇವ್ಯಾವುದೂ ನಡೆಯಕೂಡದು. ಅಂದು ಯಕ್ಷಗಾನ ಮೇಳದವರು ಪತ್ತನಾಜೆಯ ಸೇವೆಯಾಟ ನಡೆಸಿ ಕಾಲ್ಗೆಜ್ಜೆ ಕಳಚುವ ವಿಧಿ ಮಾಡುತ್ತಾರೆ. ಪತ್ತನಾಜೆ ಮುಗಿದರೆ ದೈವಗಳು ಗಟ್ಟ ಹತ್ತುತ್ತದೆ ಎಂಬ ನಂಬಿಕೆಯೂ ಕೆಲವೆಡೆ ಇರುವುದರಿಂದಲೂ ಮಳೆಗಾಲ ಉಂಟು ಮಾಡುವ ಅವ್ಯವಸ್ಥೆಗಳ ಮಧ್ಯೆ ಉತ್ಸವಗಳನ್ನು ಸಾಮೂಹಿಕವಾಗಿ ಜೊತೆ ಸೇರಿ ನಡೆಸಲು ಸಾಧ್ಯ ಎನ್ನುವ ಪೂರ್ವ ಎಚ್ಚರದಿಂದಲೂ ಮುಂದಿನ 3 ತಿಂಗಳುಗಳ ಕಾಲ ತಾತ್ಕಾಲಿಕ ಬಿಡುವು. ಪತ್ತನಾಜೆಯಂದು ಮಧ್ಯಾಹ್ನ ಅಥವಾ ಮುಸ್ಸಂಜೆಗೆ ಗುಳಿಗ, ಭೈರವ ಕಟ್ಟೆಗಳಿದ್ದಲ್ಲಿ ಶುದ್ಧ ನಡೆಸಿ ಅಗೆಲು ಬಡಿಸಿ ಕೋಳಿ ಕೊಯ್ಯುತ್ತಾರೆ. ಕೆಲವೆಡೆ ಗುಡ್ಡೆಯಲ್ಲಿ ಅಗೆಲು ಬಡಿಸಿ ಬರುವ ಕ್ರಮವಿದೆ. ಪತ್ತನಾಜೆಯ ಪರ್ವ ನೇಮಗಳು ಕೆಲವೆಡೆ ವಾಡಿಕೆಯಲ್ಲಿದೆ. ಉತ್ಸವಕ್ಕೆ ಏರಿಸಿದ ಧ್ವಜಸ್ತಂಭವನ್ನು ಆ ದಿನ ಯುವಕರೆಲ್ಲರೂ ಸೇರಿ ಇಳಿಸಿ ದೇಗುಲದ ಗೋಪುರದಲ್ಲಿ ಅಡ್ಡಲಾಗಿಸುತ್ತಾರೆ. ಊರು ಬಿಟ್ಟು ದೂರ ಹೋದವರು ಪತ್ತನಾಜೆಗೆ ಮರಳುವ ಕ್ರಮ ಇದೆ. ಮತ್ಯಾವಾಗ ಇತ್ತ ಕಡೆ ಎಂದು ನೆಂಟರು ಹೊರಡುವ ವೇಳೆಗೆ ವಿಚಾರಿಸಿದರೆ ಪತ್ತನಾಜೆಗೆ ಎಂದು ಉತ್ತರಿಸುವುದು ತುಳುವರಲ್ಲಿ ಸಾಮಾನ್ಯ. ಪತ್ತನಾಜೆಗೆ 4 ಹನಿ ಮಳೆಯಾದರೂ ಬರಲೇಬೇಕೆನ್ನುವವರಿದ್ದಾರೆ. ಅದು ಮಳೆಗಾಲದ ಆರಂಭದ ಶುಭ ಸೂಚಕ. ದೇಗುಲಗಳಲ್ಲಿ ಪತ್ತನಾಜೆ ಕಳೆದ ನಂತರ ಮಧ್ಯಾಹ್ನ ಉತ್ಸವ ಮೂರ್ತಿ ಹೊರಬಂದು ಬಲಿ ಇರುವುದಿಲ್ಲ. ಹಿಂದೆ ಪತ್ತನಾಜೆ ಎಂದು ಊರ ಬಳಿಯ ಕಾಡಿಗೆ ಬೇಟೆಗೆ ತೆರಳುವ ಸಂಪ್ರದಾಯವಿತ್ತು. ಊರಿನಲ್ಲಿ ಕೃಷಿ ಪ್ರಾರಂಭವಾಗುವ ಮೊದಲೇ ದಾಳಿ ಮಾಡಬಲ್ಲ ಮೃಗಗಳನ್ನು ನಿಯಂತ್ರಿಸುವ ತಂತ್ರವು ಇದರ ಹಿಂದಿದೆ. ಬೇಟೆಯ ಗಳಿಕೆಯಿಂದ ಊರಿನ ದೈವಗಳಿಗೆ ಬರುವ ಜನರಿಗೆ ಮಾಂಸದೂಟ. ತುಳುವರಿಗೆ ಎಣೆಲು, ಕೊಳಕೆ, ಸುಗ್ಗಿ ಎಂಬ 3 ಬೆಳೆ. ಮೊದಲ ಎಣೆಲು ಫಸಲು ಸಮೃದ್ಧವಾಗಿದ್ದರೆ ಮಾತ್ರ ವಾರ್ಷಿಕ ಬದುಕು ಸುಲಭ. ಅದಕ್ಕಾಗಿಯೇ ಈ ಬೆಳೆಗಾಗಿ ಸುದೀರ್ಘ ಮಳೆಗಾಲ ಸಿದ್ಧತೆಗಾಗಿ ವಿಧಿಸಿದ ನಿರ್ಬಂಧವನ್ನೇ ಆಚರಣೆಯನ್ನಾಗಿಸಿದ ತುಳುವರ ಕಾಲಜ್ಞಾನ ಎಷ್ಟೊಂದು ವೈಜ್ಞಾನಿಕ. ಪತ್ತನಾಜೆ ಎಂದು ಮಕ್ಕಳು ಸರಿಯಾಗಿಯೇ ತಿನ್ನಬೇಕಂತೆ. ದೇವರು ಮಕ್ಕಳನ್ನು ತೂಗಿ ಭಾರ ನೋಡುತ್ತಾನೆನ್ನುವ ನಂಬಿಕೆಯೂ ಜನಪದರಲ್ಲಿದೆ. ಇಂದು ಕೃಷಿ ಆಧಾರಿತ ಬದುಕಿಲ್ಲ. ಯಾವ ಕಾಲವಾದರೂ ಸರಿಯೇ. ಪತ್ತನಾಜೆ ಬಂದು ಹೋದದ್ದು ಕೆಲವರಿಗೆ ಗೊತ್ತೇ ಆಗುವುದಿಲ್ಲ. ಹೊಟ್ಟೆಪಾಡಿನ ಕಾರಣಕ್ಕಾಗಿ ಕೆಲವು ಕೋಲ, ಯಕ್ಷಗಾನ ನಡೆಯುವುದಿದೆ. ಮೇಳವನ್ನೇ ನಂಬಿರುವ ವೃತ್ತಿ ಕಲಾವಿದರಿಗೆ ಬಿಡುವು ಬಿಕ್ಕಟ್ಟಾಗುವ ಕಾರಣ ಪತ್ತನಾಜೆಯ ನಂತರವೂ ಮೇಳ, ಮಳೆಗಾಲದ ತಿರುಗಾಟ ನಡೆಸುತ್ತವೆ. ಯಕ್ಷ ಸಪ್ತಾಹ ಹೆಚ್ಚಾಗಿ ನಡೆಯುವುದೇ ಈ ಪತ್ತನಾಜೆಯ ನಂತರವೇ. ಅದೇನಿದ್ದರೂ ಕೃಷಿಬದ್ಧ ಬದುಕಿಗಾಗಿ ಜೀವನ ಕ್ರಮವನ್ನೇ ಬದಲಾಯಿಸಿರುವ ತುಳುವರು ಬದುಕಿನ ಪ್ರಶ್ನೆ ಬಂದಾಗ ಮನೋರಂಜನೆಗಳನ್ನೆಲ್ಲ ಬದಿಗಿರಿಸಿ ಜಾಗೃತರಾಗಬೇಕೆಂಬ ಸಂದೇಶವನ್ನು ಈ ಪತ್ತನಾಜೆಯ ಆಚರಣೆಯ ಮುಖೇನ ಬಿತ್ತರಿಸಿರುವುದಂತೂ ನಿಜ.
ಇಂತಹ ಹೊಸ ಜ್ಞಾನ ನೀಡುವ ಇನ್ನಷ್ಟು ಕುತೂಹಲಕಾರಿ ವಿಡಿಯೋಗಳಿಗಾಗಿ ಹಿಂದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಹೊಸ ವಿಡಿಯೋ ಬಂದಾಗ ಮಿಸ್ ಮಾಡದೆ ಮೊದಲು ನೋಡಬೇಕೆಂದಿದ್ದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಇದು ಅರಿವಿನ ಶೋಧ, ಸಂಸ್ಕೃತಿ ಜಾಗೃತಿ.